ಮಂಡೆಕೋಲು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುಳ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ವಿಶೇಷ ಶಿಬಿರ ಆಯೋಜಿಸಲಾಗಿತ್ತು. ಈ ವೇಳೆ ಶಿಬಿರದ ವಿವಿಧ ಚಟುವಟಿಕೆಗಳ ಜತೆಗೆ ಸುಮಾರು 11 ವಿದ್ಯಾರ್ಥಿಗಳು ಶಾಲೆಯ ಗೋಡೆಯಲ್ಲಿ ವರ್ಲಿ ಚಿತ್ರಗಳನ್ನು ಚಿತ್ರಿಸಿ ಮೆರಗು ನೀಡಿದ್ದಾರೆ. ಸುಳ್ಯ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಸುಮಾರು 11 ವಿದ್ಯಾರ್ಥಿಗಳು 5 ದಿನಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ವರ್ಲಿ ಚಿತ್ರ ಬರೆಯುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶಾಲೆಯ ಗೋಡೆಯಲ್ಲಿ ವಿವಿಧ ಬಗೆಯ ವರ್ಲಿ ಚಿತ್ರಗಳನ್ನು ಚಿತ್ರಿಸಿದ್ದಾರೆ. ನೃತ್ಯ ಪ್ರಕಾರ, ಜಾನಪದ, ಕೃಷಿ, ಜಾತ್ರೆ, ಶಾಲಾ ಚಟುವಟಿಕೆ, ಸ್ವಚ್ಛ ಪರಿಸರ ಕಲ್ಪನೆ, ಯೋಗಾಭ್ಯಾಸ ಜಾಗೃತಿ, ಸಾಂಸ್ಕೃತಿಕ ಚಟುವಟಿಕೆ, ಅಕ್ಷರ ದಾಸೋಹ ಸೇರಿದಂತೆ ಸುಮಾರು 20ರಷ್ಟು ವರ್ಲಿ ಚಿತ್ರಗಳನ್ನು ಗೋಡೆಯಲ್ಲಿ ಚಿತ್ರಿಸಲಾಗಿದೆ. ಈ ಮೂಲಕ ಶಾಲೆಗೆ ಹೊಸ ಆಕರ್ಷಕ ಮೆರುಗನ್ನು ಕಾಲೇಜು ವಿದ್ಯಾರ್ಥಿಗಳು ನೀಡಿದ್ದಾರೆ. ವಿಶೇಷ ಅಂದರೆ ಇಲ್ಲಿ ವರ್ಲಿ ಚಿತ್ರ ಬರೆದ ವಿದ್ಯಾರ್ಥಿಗಳು ಯಾವುದೇ ತರಬೇತಿ ಪಡೆದಲ್ಲ. ತಮ್ಮಲ್ಲಿದ್ದ ಚಿತ್ರಕಲೆಯ ಆಸಕ್ತಿಯಂತೆ ವರ್ಲಿ ಚಿತ್ರ ಬಿಡಿಸಿ ಶಾಲೆಗೆ ರೂಪು ನೀಡಿದ್ದಾರೆ. ವಿದ್ಯಾರ್ಥಿಗಳಾದ ಹಿತೇಶ್ ಕೆಡಿ, ಹೇಮಂತ್ ಡಿಎಸ್, ಸುಜಿಲ್ ಕುಮಾರ್, ಭರತ್ ದ್ರಾವಿಡ್ಕೆ, ಧನುಷ್ ಕೆ, ದೀಕ್ಷಿತ್ ಕೆ, ಅಮೂಲ್ಯ ಎಕೆ, ಚೈತನ್ ಬಿ, ಪವನ್ ಬಿಕೆ, ಪ್ರಿಯಾ ಕೆ, ಶಿವರಾಮ್ ಮೊದಲಾದವರು ಚಿತ್ರ ಬರೆದಿದ್ದಾರೆ. ಇವರಿಗೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ಕಣೆಮರಡ್ಕ, ಶಿಬಿರಾಧಿಕಾರಿಗಳಾದ ಕಿಶೋರ್ ಕುಮಾರ್, ಡಾಮೋನಿಶಾ ಕೆ, ಬಾಲಕೃಷ್ಣ ಪಿಎಸ್, ರಾಮಕೃಷ್ಣ ಕೆಎಸ್, ಶಾಲಾ ಶಿಕ್ಷಕರು ಸಹಕಾರವನ್ನು ನೀಡಿದ್ದಾರೆ. ಶಾಲೆ ವತಿಯಿಂದ ಪೇಂಟ್ ಬ್ರಷ್ಗಳನ್ನು ಒದಗಿಸಲಾಗಿದೆ. ಎನ್ಎಸ್ಎಸ್ ಶಿಬಿರದಲ್ಲಿ ಶಾಲೆಗೆ ಆಕರ್ಷಕ ರೂಪು ನೀಡುವ ಯೋಜನೆಯಂತೆ ನಮ್ಮ ತಂಡ ಶಾಲಾ ಗೋಡೆಗೆ ವರ್ಲಿ ಚಿತ್ರ ಬಿಡಿಸಿದೆ. ಇದೀಗ ಶಾಲೆಗೆ ಹೊಸ ಮೆರುಗು ಬಂದಂತಾಗಿದೆ. ಅನೇಕರು ಇದಕ್ಕೆ ಸಹಕಾರ ನೀಡಿದ್ದಾರೆ. ನಮ್ಮ ಪ್ರತಿಭೆಗೆ ವೇದಿಕೆ ಸಿಕ್ಕಂತಾಗಿದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು. ಎನ್ಎಸ್ಎಸ್ನ ಎಲ್ಲ ಕಾರ್ಯಚಟುವಟಿಕೆಗಳೊಂದಿಗೆ ಇದಕ್ಕೆ ಒಂದು ಒಳ್ಳೆ ರೀತಿಯ ಕಲಾತ್ಮಕವಾದ ಒಂದು ಮೆರುಗನ್ನು ನೀಡಬೇಕು ಅಂತೇಳಿ ನಮ್ಮ ಶಿಬಿರಾಧಿಕಾರಿಗಳು ಹಾಗೂ ಇಲ್ಲಿನ SDMC ಅವರು ನಮಗೊಂದು ಮನವಿ ಮಾಡಿದರು. ಆ ಪ್ರಕಾರವಾಗಿ ನಾವು ಎಲ್ಲರೂ ತಯಾರಿ ಮಾಡಿ ನಾವು 11 ಜನ ಸೇರಿಕೊಂಡು ಡೇ ಆ್ಯಂಡ್ ನೈಟ್ ಇಲ್ಲಿ ಎಲ್ಲ ಕೆಲಸ ಮಾಡಿ ಈ ರೀತಿಯಾಗಿ ಎಲ್ಲ ಗೋಡೆಗಳಿಗೆ ಒಂದು ಮೆರುಗನ್ನು ನೀಡಿದ್ದೇವೆ. ಮಂಡೆಕೋಲು ಶಾಲೆಯ ಗೋಡೆಯಲ್ಲಿ ಸುಳ್ಯ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ವರ್ಲಿ ಚಿತ್ರ ಬರೆದು ಹೊಸ ರೂಪು ನೀಡಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಇದರಿಂದ ಸಂತಸಗೊಂಡಿದ್ದು ಶಾಲೆಯನ್ನು ಇನ್ನಷ್ಟು ಆಕರ್ಷಕವಾಗಿಸಿದ್ದಾರೆ.